ಇನ್ನು ಮಹಾಮಾರಿ ಕೊರೋನಾ ದಾಳಿಯಿಂದಾಗಿ ವಿಶ್ವದ ಮಹಾಶಕ್ತಿಶಾಲಿ ದೇಶ ಅಮೆರಿಕ ಹೈರಾಣಾಗಿ ಬಿಟ್ಟಿದೆ. ದಿನನಿತ್ಯ ಸರಾಸರಿ 1000 ಮಂದಿಯನ್ನ ಹೆಮ್ಮಾರಿ ಬಲಿ ಪಡೆದುಕೊಳ್ತಾ ಇದ್ದು ಸಾವಿನ ಸಂಖ್ಯೆ 10,000 ದಾಟಿರೋದು ಪರಿಸ್ಥಿತಿಯ ಭೀಕರತೆಗೆ ಸಾಕ್ಷಿಯಾಗಿದೆ. ಕೇವಲ 24 ಗಂಟೆಗಳಲ್ಲಿ ಅಮೆರಿಕದಲ್ಲಿ 1,150 ಮಂದಿ ಕೋವಿಡ್ ಸೋಂಕಿಗೆ ಮೃತಪಟ್ಟಿದ್ದು ದೇಶವನ್ನ ತೀವ್ರ ಆತಂಕಕ್ಕೆ ದೂಡಿದೆ. ಸದ್ಯ ಅಮೆರಿಕದಲ್ಲಿ ಒಟ್ಟು 3,68,079 ಮಂದಿ ಸೋಂಕಿತರಿದ್ದಾರೆ. ಇನ್ನು ಕೋವಿಡ್-19 ದೇಶವನ್ನ ಬಾಧಿಸುತ್ತಿರುವ ಕುರಿತು ನಿನ್ನೆಯಷ್ಟೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದು, ಕಣ್ಣಿಗೆ ಕಾಣದ ಈ ಶತ್ರುವಿನ ಬಗ್ಗೆ ನಾವು ಹೆಚ್ಚು ತಿಳಿದುಕೊಳ್ತಾ ಇದ್ದೇವೆ. ಇದು ಅತ್ಯಂತ ಕಷ್ಟಕರ ಮತ್ತು ಬುದ್ಧಿವಂತಿಕೆಯುಳ್ಳದ್ದು ಅಂತ ಹೇಳಿದ್ರು. ಈ ಮಧ್ಯೆ ಕೊರೋನಾ ವೈರಸ್ ಬಾಧಿತ ರೋಗಿಗಳ ಚಿಕಿತ್ಸೆಗಾಗಿ ಮಲೇರಿಯಾ ನಿರೋಧಕ ಔಷಧವನ್ನ ನೀಡುವಂತೆ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಕೂಡ ಮನವಿಯನ್ನ ಮಾಡಿದ್ದಾರೆ. ಕಿಲ್ಲರ್ ವೈರಾಣು ಸೋಂಕಿಗೆ ಕಡಿವಾಣ ಹಾಕಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸರ್ಕಾರ ಅನೇಕ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ರೂ ಕೂಡ ಮಹಾಮಾರಿಯ ಕದಂಬ ಬಾಹುಗಳು ಇನ್ನಷ್ಟು ಬಿಗಿಯಾಗ್ತಾ ಇವೆ.